ಮನೆಯ ಸುತ್ತಮುತ್ತ ನೋಡಿದ್ರೆ ವಿವಿಧ ಹೂಗಿಡಗಳ ಸೌಂದರ್ಯ, ಒಂದಕ್ಕೊಂದು ವಿಭಿನ್ನ ಶೈಲಿಯ ಸಸ್ಯ ಪ್ರಭೇದಗಳು. ವಯಸ್ಸು ಯಾವುದೇ ಸಾಧನೆಗೆ ಅಡ್ಡಿಯಲ್ಲ ಎಂಬುದಕ್ಕೆ ಇವರ ಪರಿಸರ ಪ್ರೇಮವೇ ಸಾಕ್ಷಿ. ನಗರ ಭಾಗದಲ್ಲಿ ತನ್ನ ಮನೆಯನ್ನೇ ಮಾಡಿದ್ದಾರೆ ನರ್ಸರಿ ಫಾರ್ಮ್. ಹಾಗಾದ್ರೆ ನೋಡ್ಕೊಂಡು ಬರುವ ನಂದಾ ನರ್ಸರಿಯ ಸೌಂದರ್ಯ. ಮನೆಯೇ ದೇವಾಲಯ ಎಂಬ ಮಾತಿದೆ, ಆದ್ರೆ ಇಲ್ಲಿ ಮನೆಯೇ ಪುಷ್ಪಾಲಯವಾಗಿದೆ. ಹೌದು, ಕಣ್ಣು ಹಾಯಿಸದಲ್ಲೆಲ್ಲ ಹೂಗಿಡಗಳನ್ನೇ ಕಾಣುತ್ತೇವೆ. ಮನೆಯ ಸುತ್ತ 1 ಇಂಚು ಜಾಗ ಬಿಡದೆ ವಿವಿಧ ಹೂಗಿಡಗಳನ್ನ ಬೆಳೆಸಲಾಗಿದೆ. ಇಂತಹ ದೃಶ್ಯ ಕಂಡು ಬಂದಿರುವುದು ಉಡುಪಿಯ ಚಂದು ಮೈದಾನದ ಬಳಿ. ಇಲ್ಲಿನ ನಿವಾಸಿಯಾಗಿರುವ ಉರಿಯಲ್ ಸೋನ್ಸ್ ಕಳೆದ 20 ವರ್ಷಗಳಿಂದ ವಿವಿಧ ಜಾತಿಯ ಗಿಡಗಳನ್ನ ಮನೆಯ ಸುತ್ತಮುತ್ತ ಬೆಳೆಸಿ ಮನೆಯನ್ನೇ ನರ್ಸರಿ ಮಾಡಿಕೊಂಡಿದ್ದಾರೆ. ಇವರ ಈ ನರ್ಸರಿ ಪ್ರೇಮಕ್ಕೆ ತಾಯಿಯೇ ಪ್ರೇರಣೆಯಂತೆ. ಅದಕ್ಕಾಗಿಯೇ ತಾಯಿ ನಂದಾ ಸೋನ್ಸ್ ಅವರ ಹೆಸರಿನಲ್ಲೇ ನಂದಾ ನರ್ಸರಿ ಆರಂಭಿಸಿದ್ದಾರೆ. ಮನೆಯ ಸುತ್ತ ಸುಮಾರು 12 ಸೆಂಟ್ಸ್ ಜಾಗದಲ್ಲಿ 5,000ಕ್ಕೂ ಅಧಿಕ ಹೂಗಿಡಗಳನ್ನು ಇವರು ಬೆಳೆದಿದ್ದು ಇಲ್ಲಿನ ಸಸ್ಯಗಳಿಗೆ ಭಾರಿ ಡಿಮಾಂಡ್ ಇದೆ. ಮೊದಲು ಹವ್ಯಾಸಕ್ಕೆಂದು ಆರಂಭಿಸಿದ ಗಿಡ ಬೆಳೆಸುವ ಕಾರ್ಯ ಇದೀಗ ನರ್ಸರಿಯ ರೂಪ ಪಡೆದಿದ್ದು ದೂರ ದೂರದಿಂದ ಜನರು ಬಂದು ಇಲ್ಲಿನ ಗಿಡಗಳನ್ನ ಕೊಂಡು ಹೋಗುತ್ತಿದ್ದಾರೆ. ಇದಕ್ಕೆ ಕಾರಣ ಇವರು ಹೂವಿನ ಗಿಡಗಳನ್ನ ಬೆಳೆಸಿದ ರೀತಿ. ನಂದಾ ನರ್ಸರಿ ಹೇಳಿ ಹೆಸರಲ್ಲಿ ಸ್ಟಾರ್ಟ್ ಮಾಡಿದ್ದೇನೆ. ನನ್ನದು ಹೋಮ್ ಮೇಡ್ ಅಂದರೆ ನಾನು ನೆಟ್ಟು ಸೆಟ್ ಆದ ಸಸಿಗಳೆಲ್ಲ. ನನ್ನ ಹೆಸರು ಉರಿಯಲ್ ಸೋನ್ಸ್ ಹೇಳಿ. ನಾನು ಬೊಂಬೈಯಿಂದ ಇದ್ದವನು. ಬೊಂಬೈಯಲ್ಲಿ ಇಂಜಿನಿಯರಿಂಗ್ ವರ್ಕ್ಶಾಪ್ ಇತ್ತು. ನನ್ನ ಹಾರ್ಟ್ ಅಟ್ಯಾಕ್ ಆದ ಮೇಲೆ ನನಗೆ ಹೀಗೆ ನನ್ನ ಇಲ್ಲಿ ಸ್ವಂತ ಮನೆ ಇದ್ದದರಿಂದ ಒಂದು ಕೆಲಸ ವೃತ್ತಿ ನನ್ನ ಟೈಮ್ ಪಾಸಿಗಾಗಿ ನಾನು ಮಾಡಿಕೊಂಡಿದ್ದೇನೆ. ಹೀಗೆ ಎಲ್ಲ ಸ್ವಂತ ನೆಟ್ಟುಕೊಂಡು ಇಂಡೋರ್ ಸಸಿಗಳುಂಟು, ಹಾಗೂ ಆಫೀಸಲ್ಲಿ ಇರುವಂಥ ಸಸಿಗಳುಂಟು. ಎಲ್ಲ ನಾನು ಇಲ್ಲಿ ಮನೆಯಲ್ಲಿ ನೆಟ್ಟು ಕಸಿ ಕಟ್ಟಿ ಸಮೃದ್ಧಿ ಮಾಡಿದ ಸಸಿಗಳೆಲ್ಲ. ಇವರೇ ಮನೆಯಲ್ಲಿ ತಯಾರು ಮಾಡುವ ಗೊಬ್ಬರ ಹಾಗೂ ಮಣ್ಣನ್ನು ಈ ಗಿಡಗಳನ್ನ ಬೆಳೆಸಲು ಹಾಕುತ್ತಿದ್ದು, ಬೇರೆ ನರ್ಸರಿಗಳಿಗಿಂತ ಗಿಡಗಳನ್ನು ಬೆಳೆಸುವ ರೀತಿ ಬೇರೆ. ಯಾವುದೇ ರಾಸಾಯನಿಕ ವಸ್ತುಗಳನ್ನ ಹಾಕದೆ ನೈಸರ್ಗಿಕವಾಗಿ ಗಿಡಗಳನ್ನ ಬೆಳೆಸುತ್ತಿದ್ದು, ಗಿಡಗಳನ್ನ ತೆಗೆದುಕೊಂಡು ಹೋದವರು ಸಂತಸ ಪಟ್ಟುಕೊಳ್ಳುತ್ತಿದ್ದಾರೆ. ಗಿಡಗಳನ್ನು ಅತ್ಯಂತ ಕಡಿಮೆ ಬೆಲೆಗೆ ನೀಡುತ್ತಿರುವ ಉರಿಯಲ್ ಸೋನ್ಸ್ ಗಿಡವನ್ನು ಖರೀದಿಸುವವರಿಗೆ ಯಾವ ರೀತಿ ಅದನ್ನ ಪೋಷಿಸಬೇಕು ಎಂಬುದರ ಬಗ್ಗೆಯೂ ಮಾಹಿತಿ ನೀಡುತ್ತಿದ್ದು, ತನ್ನ ಸುತ್ತಮುತ್ತಲಿರುವ ಗಿಡಗಳನ್ನ ಮಕ್ಕಳಂತೆ ಸಾಕುತ್ತಿದ್ದಾರೆ. ಉರಿಯಲ್ ಸೋನ್ಸ್ ಅವರು ವಯೋಸಹಜ ಅನಾರೋಗ್ಯದಿಂದ ಬಳಲುತ್ತಿದ್ದರೂ ಸಹ ಗಿಡಗಳ ಮೇಲಿನ ಪ್ರೀತಿ ಕಡಿಮೆಯಾಗಿಲ್ಲ. ಈಗಲೂ ಎಷ್ಟು ಕಷ್ಟವಾದರೂ ಸಹ ಗಿಡಗಳನ್ನ ಬದುಕಿಸುವ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಈ ಮೂಲಕ ಅವರ ತಾಯಿ ನಂದಾ ಸೋನ್ಸ್ ಅವರ ಕನಸನ್ನು ನನಸು ಮಾಡುತ್ತಿದ್ದು, ಈ ವಯಸ್ಸಿನಲ್ಲೂ ಮನೆಯಲ್ಲೇ ನರ್ಸರಿ ಮಾಡಬಹುದು ಎಂದು ಉರಿಯಲ್ ಸೋನ್ಸ್ ತೋರಿಸಿಕೊಟ್ಟು ಇತರರಿಗೆ ಮಾದರಿಯಾಗಿದ್ದಾರೆ. ಪಲ್ಲವಿ ಸಂತೋಷ್, ಸ್ಪಂದನ ಟಿವಿ, ಉಡುಪಿ.